ಕಾಸ್ಟಿಂಗ್ ಹೌಸ್ ಒಳ್ಳೆ ಟ್ಯಾಲೆಂಟ್ಗಳಿಗೆ ಒಂದು ಸಪೋರ್ಟ್ ಮಾಡುವಂತಹ ಕಾಸ್ಟಿಂಗ್ ಹೌಸ್ ಬೇಕೇ ಬೇಕು ಅಂತ. ಸೊ ಇವರು ಮೋಸ್ಟ್ಲಿ ನನ್ನ ಮಾತು ಇವರು ಕೇಳಿಸ್ತಾ ಅಂತ ಮನಸ್ಸಿನ ಮಾತು ಶುರು ಮಾಡಿದ್ದಾರೆ. ಮಂಗಳೂರಿನಲ್ಲಿ ಹೊಸ ಕಾಸ್ಟಿಂಗ್ ಹೌಸ್ ಆರಂಭ, ಪ್ರತಿಭಾವಂತರಿಗೆ ಅವಕಾಶ. ಸಿನಿಮಾ ಕ್ಷೇತ್ರದಲ್ಲಿ ಅವಕಾಶಕ್ಕಾಗಿ ಕಾಯುತ್ತಿರುವ ಪ್ರತಿಭಾವಂತರಿಗೆ ಸಂತಸದ ಸುದ್ದಿ. ರಂಗ ಬಹಿರಂಗ ಸಂಸ್ಥೆಯ ವತಿಯಿಂದ ಬಹಿರಂಗ ಸಿನಿಕೂಟ ಕಾಸ್ಟಿಂಗ್ ಹೌಸ್ ಮಂಗಳೂರಿನಲ್ಲಿ ಪ್ರಾರಂಭವಾಗಿದೆ. ಈ ಕಾಸ್ಟಿಂಗ್ ಹೌಸ್ ಅನ್ನು ನಂತೂರು ಪದವಿನ ಕೊರಗಜ್ಜ ದೈವಸ್ಥಾನದಲ್ಲಿ ವಿಜೃಂಭಣೆಯಿಂದ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ದಸ್ಕತ್ ಸಿನಿಮಾದ ನಿರ್ದೇಶಕರಾದ ಅನೀಶ್ ಪೂಜಾರಿ, ನಟಿ ಶೈಲಶ್ರೀ ಮುಳ್ಕಿ, ಕಾಂತಾರ ಖ್ಯಾತಿಯ ನವೀನ್ ಬೋಂದೆಲ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ಜೊತೆಗೆ ರಾಜೇಶ್ ವಿಲ್ಮಾ, ರೋಹನ್, ಖ್ಯಾತ ಸಂಕಲಕರಾದ ಗಣೇಶ್ ನೀರ್ಚಾಲ್, ಕಾರ್ತಿಕ್ ರೈ, ಅಶ್ವಥ್ ಮತ್ತು ಕಲಾ ನಿರ್ದೇಶಕ ಮಹೇಶ್ ಎನ್ಮೂರು ಉಪಸ್ಥಿತರಿದ್ದು ಶುಭಾಶಯ ಕೋರಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಹಿರಂಗ ಸಿನಿಕೂಟದ ಮೆಹಬೂಬ್ ಮತ್ತು ಸಾಮ್ರಾಟ್ ಶೆಟ್ಟಿ, ಈ ಕಾಸ್ಟಿಂಗ್ ಹೌಸ್ ಪ್ರತಿಭಾವಂತ ಕಲಾವಿದರು ಮತ್ತು ಸಿನಿಮಾ ಕ್ಷೇತ್ರದ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ರಂಗಭೂಮಿ ಮತ್ತು ಸಿನಿಮಾದಲ್ಲಿ ನಟನೆ ಮಾಡಬೇಕು ಅಂತ ಇರೋ ಆಸಕ್ತರು ಮತ್ತು ಆಗಲೇ ರಂಗಭೂಮಿಯ ಅನುಭವವಿದ್ದು ಕೂಡ ಸಿನಿಮಾ ರಂಗಕ್ಕೆ ಇನ್ನೂ ಬರೋದಕ್ಕೆ ಆಗದೇ ಇದ್ದವರು ಎಲ್ಲರನ್ನೂ ಒಟ್ಟುಗೂಡಿಸಿ ಕರ್ನಾಟಕದಲ್ಲಿರೋ ಎಲ್ಲ ಭಾಷೆ, ಎಲ್ಲ ಸ್ಲ್ಯಾಂಗ್, ಎಲ್ಲ ಥರದ ನಟರನ್ನು ಒಂದು ಕಡೆ ಸೇರಿಸಬೇಕು. ಅವರಿಗೆ ಬೇಕಾಗಿರೋ ನಟನೆಗೆ ಸಂಬಂಧಪಟ್ಟ ಹಾಗೆ ತಯಾರಿಗಳು, ಅಭ್ಯಾಸ, ಖಾಲಿ ನಟರಲ್ಲದೆ ಟೆಕ್ನಿಷಿಯನ್ಗಳು, ನಿರ್ದೇಶಕರು, ಎಲ್ಲ ಸಹ ನಿರ್ದೇಶಕರು, ಎಲ್ಲ ಸಿನಿಮಾ ಒಂದು ಆಗಬೇಕಂದ್ರೆ ಏನೇನು ಬೇಕು ಎಲ್ಲವನ್ನು ಒಂದು ಕಡೆ ಸೇರಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸೂಕ್ತ ವೇದಿಕೆ ಒದಗಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆರಂಭವಾಗಿದ್ದು, ಹೊಸ ಕಲಾವಿದರಿಗೆ ಇದು ಉತ್ತಮ ಅವಕಾಶವಾಗಲಿದೆ. ಸಿನಿಕೂಟ ಅಂತ ಈ ಒಂದು ಸಂಸ್ಥೆಯ ಮೂಲಕ ಒಂದಷ್ಟು ಜನರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡೋದಕ್ಕೋಸ್ಕರ ನಮ್ಮ ಯುವಕರು ತಯಾರಾಗಿದ್ದಾರೆ. ಅವರಿಬ್ಬರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು. ರಂಗ ಸಿನಿಕೂಟ ಬಂದು ಒಂಜಿ ಕಾಸ್ಟಿಂಗ್ ಹೌಸನ್ನು ಓಪನ್ ಮಲ್ದೇರು ಒಂದು ಕುಡ್ಲಾಗ ಬೋರ್ಡ್ ಇತ್ತು. ಬೇಗಂದು ಬಂದಾಗ ಯಾನ ಒಂಜಾತ್ ಹಿಂದಿ ಮೂವಿ ಬೊಕ್ಕ ತೆಲುಗು ಮೂವಿ ಯಾನು ಮಲ್ತಿ ನಡೆದ ಹತ್ರ ಅಲ್ತ ವಿಷಯ ಗೊತ್ತಿತ್ತು ನಡೆದ ಹತ್ರ ಅವಳು ಕಾಸ್ಟಿಂಗ್ ಹೌಸ್ ಉಂಡು. ಮುಂಬೈಡ್ಲುಂಡು, ಹೈದರಾಬಾದ್ಲು ಉಂಡು, ಬಟ್ ಬ್ಯಾಂಗ್ಳೂರ್ಲು ಉಂಡು, ಬಟ್ ಕುಡ್ಲಾಡಿಚ್ಚಿ ಸಾಧಾರಣ ಒಂಜಿ 100-125 ಪಿಕ್ಚರ್ అయిన ಈ ತುಳುನಾಡು ಈ ಕಾಸ್ಟಿಂಗ್ ಹೌಸ್ ಬಂದು ಒಂಜಿ ಪೊಸತ್ ಓಪನ್ ಮಲ್ದೇರು. ಮೆಹಬೂಬ್ ಬೊಕ್ಕ ಸಾಮ್ರಾಟ್ ಕಾಂತಾರ ಚಾಪ್ಟರ್ 1 ಆ್ಯಕ್ಟ್ ಮಂತಿನ ಅನುಭವಿ ನಟೆ, ನೀನಾ ಸಮ್ಮಡು ಇತ್ತಿನ ನಟೆ ಆಚೆ ಮೆಹಬೂಬ್ ಲಂಚನೆ ನೀನಾ ಸಮ್ಮಡು ಟೆಕ್ನಿಷಿಯನ್ ಅದು ಎಡ್ಡೆ ವರ್ಕ್ ಮಲ್ತಿನ ಒಂಜಿ ಪರ್ಸನ್ ಅಕ್ಲಿಗೆ ಆ ಕೊರಗ ತನಿಯಜ್ಜೆ ಪೂರ್ಣ ಸಹಕಾರ ಕೊರಡು ಆಶೀರ್ವಾದ ಮಲ್ಪಡು ಬಂದು ಯಾನು ನಟ.